ಕುಂದಾಪುರದ ಬ್ರಹ್ಮಾವರ ವಿದ್ಯಾಲಕ್ಷ್ಮಿ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರಂಭ 2025 ಫ್ರೆಷರ್ಸ್ ಡೇ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಮೊದಲ ಬ್ಯಾಚ್ನ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಯಕ್ಷಗಾನ, ಭರತನಾಟ್ಯ, ನೃತ್ಯ, ಫ್ಯಾಷನ್ ಶೋ ಕಾರ್ಯಕ್ರಮ ನೋಡುಗರ ಮನಸೆಳೆಯಿತು. ಕಾಲೇಜಿನ ಉಪನ್ಯಾಸಕ ವೃಂದದವರು ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿದ್ರು. I am Disha. I am from Vidyalakshmi Group of Institution. It's the pride institution. I am studying in BBA with aviation. The faculties are very perfect and we enjoy in the college with lots of cultural activities, sports, all the such things. ನಮಗೆ ಒಂದು ಒಳ್ಳೆ ಕಲ್ಚರನ್ನು ಕೊಡ್ತಿದ್ದಾರೆ. ಇಲ್ಲಿ ಎಲ್ಲ ರೀತಿಯಾದ ಆ್ಯಕ್ಟಿವಿಟೀಸ್ ಎಲ್ಲವುದನ್ನು ಮಾಡಿ ನಮ್ಮನ್ನ ಫ್ಯೂಚರ್ ಜಾಬ್ಸಿಗೆ ಆಗಲಿ ಯಾವುದೇ ಇಲ್ಲಿ ಮುಂದೆ ಹೋಗಲಿಕ್ಕೆ ಫುಲ್ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಗೆ ಇಲ್ಲಿ ಬರಲಿಕ್ಕೆ ಒಂದು ಖುಷಿ ಆಗ್ತದೆ. ನಾವು ಬರೋದು ಕುಂದಾಪುರದಿಂದ, ಅಲ್ಲಿಂದ 1 hour 20 minutes ಜರ್ನಿಯಿಂದ ಬರ್ತೀವಿ. ಇಲ್ಲಿ ಒಳ್ಳೆಯದಾಗಿ ಹೇಳಿಕೊಡ್ತಾರೆ, ಕಲಿಬಹುದು ಜಾಸ್ತಿ ಅಂತ. ಬಟ್ ಸ್ಟಿಲ್ ಅವ್ರು ಹೇಳಿದ್ದನ್ನು ನಾವು ಎಕ್ಸೆಪ್ಟ್ ಮಾಡಿಕೊಂಡು ಎಲ್ಲವುದನ್ನು ನಾವು ಎಕ್ಸೆಪ್ಟ್ ಮಾಡಿ ಅವರು ಹೇಳಿದ್ದನ್ನು ನಾವು ತಿಳ್ಕೊಂಡು ಒಳ್ಳೆ ಮಾಡಿ ಹೇಳ್ತಾರೆ. ಫಿಶರೀಸ್ ಕಾಲೇಜು ಮಂಗಳೂರಿನ ಡಾಕ್ಟರ್ ಎಸ್.ಎಂ. ಶಿವಪ್ರಕಾಶ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ತನ್ನ ವಿಭಿನ್ನ ಕಾರ್ಯಚಟುವಟಿಕೆಯ ಮೂಲಕ ವಿದ್ಯಾಲಕ್ಷ್ಮಿ ಶಿಕ್ಷಣ ಸಂಸ್ಥೆ ಜಿಲ್ಲೆಯಲ್ಲಿ ಉತ್ತಮ ಹೆಸರನ್ನ ಗಳಿಸಿದ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ನೀಡುವುದರ ಜೊತೆಗೆ ಉದ್ಯೋಗ ಮೇಳವನ್ನ ಆಯೋಜನೆ ಮಾಡಿ ಅವರಿಗೆ ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಳ್ಳಲು ಸಹಕಾರ ನೀಡುತ್ತಿರುವುದು ಪ್ರಶಂಸನೀಯ ಎಂದು ಹೇಳಿದರು. ವಿದ್ಯಾಲಕ್ಷ್ಮಿ ಸಮೂಹ ಶಿಕ್ಷಣ ಸಂಸ್ಥೆ ಬ್ರಹ್ಮಾವರ ಈ ಒಂದು ಅಪೂರ್ವವಾದ ಶಿಕ್ಷಣ ಸಂಸ್ಥೆಯವರು ಕಳೆದ ಕೇವಲ 7 ವರ್ಷಗಳಲ್ಲಿ ಮಹತ್ತರವಾದ ಸಾಧನೆಯನ್ನು ಮಾಡಿದ್ದಾರೆ. ಇಂದು ನಡೆದಂತಹ ವಿದ್ಯಾರಂಭ 2025 ಕಾರ್ಯಕ್ರಮದಲ್ಲಿ ನಾನು ಅತಿಥಿಯಾಗಿ ಭಾಗವಹಿಸಿ ಅದನ್ನು ಕಣ್ಣಾರೆ ಕಂಡಿದ್ದೇನೆ. ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರು ಅವಿರತ ಯುವಕರು, ಅವಿರತ ಶ್ರಮ ವಹಿಸಿ ಈ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ಇಷ್ಟು ಬೇಗ ಅವರು ಸಾಧಿಸಿ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಇಲ್ಲಿ ಪದವಿಗಳನ್ನು ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಸಂಸ್ಥೆಯಲ್ಲಿನೇ ಬೇರೆ ಬೇರೆ ಕಂಪನಿಗಳು ಬಂದು ಅವರಿಗೆ ಉದ್ಯೋಗ ಕೊಡಿಸ್ತಕ್ಕಂಥ ಮಹತ್ತರವಾದ ಜವಾಬ್ದಾರಿಯನ್ನು ಅವರು ಕೈಗೆತ್ತಿಕೊಂಡಿದ್ದಾರೆ ಮತ್ತು ಸಾಧಿಸಿ ತೋರಿಸಿದ್ದಾರೆ ಕೂಡ. ಹೀಗಾಗಿ ಈ ವಿದ್ಯಾಲಕ್ಷ್ಮಿ ಸಮೂಹ ಶಿಕ್ಷಣ ಸಂಸ್ಥೆ ಬ್ರಹ್ಮಾವರ ಇದರ ಅಧ್ಯಕ್ಷರಿಗೆ ಮತ್ತು ಇತರ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಸರಿಗಮಪ ವಿನ್ನರ್ ಗಗನ್ ಗಾಂವ್ಕರ್ ಅವರು ಮಾತನಾಡಿ, ಸ್ಪರ್ಧಾತ್ಮಕ ಯುಗದಲ್ಲಿ ತಮಗೆ ಸಿಕ್ಕ ಅವಕಾಶಗಳನ್ನು ಬಳಸಿಕೊಂಡು ವಿದ್ಯಾರ್ಥಿಗಳು ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಯಬೇಕು ಎಂದು ಹೇಳಿದರು. ಎಲ್ರಿಗೂ ನಮಸ್ಕಾರಗಳು. ನಾನು ನಿಮ್ಮ ಗಗನ್ ಗಾಂವ್ಕರ್. ಮೊದಲನೇದಾಗಿ ವಿದ್ಯಾಲಕ್ಷ್ಮಿ ಸಮೂಹ ಶಿಕ್ಷಣ ಸಂಸ್ಥೆ ಇವರ ವಿದ್ಯಾರಂಭ ಕಾರ್ಯಕ್ರಮಕ್ಕೆ ಬಂದಿರೋದು ನನಗೆ ತುಂಬ ಖುಷಿ ಕೊಟ್ಟಿದೆ. ಯಾಕಂದರೆ ಎಲ್ಲಿ ನೋಡಿದರೂ ವಿದ್ಯಾರ್ಥಿಗಳ ಒಂದು ಖುಷಿ, ಅವರ ಒಂದು ಉತ್ಸಾಹ ಕಂಡು ಬರ್ತಾ ಇದೆ. ಆ ಉತ್ಸಾಹ ನನ್ನ ಪ್ರಕಾರ ಇಲ್ಲಿ ನಾನು ನೋಡಿದಾಗೆ ಎಷ್ಟೋ ಹೆಚ್ಚಾಗುತ್ತೆ ಅಂತ ನನಗೆ ಭರವಸೆ ಇದೆ. ಯಾಕಂದರೆ ಒಂದು ವಿದ್ಯೆ ಅನ್ನುವಂಥ ನಾನು ಕಂಡುಬಿಟ್ಟಿದ್ದು ಏನಂದರೆ, ಒಂದು ಪರ್ಸ್ನಲ್ ಆಗಿ ಒಂದು ಮೆಂಟಲ್, ಇಮೋಷ್ನಲ್ ಹಾಗೂ ಫ್ಯೂಚರಿಗೆ ರಿಲೇಟೆಡ್ ಆದಂಥ ಒಂದು ಡೆವಲಪ್ಮೆಂಟಿಗೆ ಕಾರಣ ಆಗೋದೇ ವಿದ್ಯೆ. ಅಂತಹ ಒಂದು ಅಪಾರ್ಚುನಿಟೀಸ್ ಇಲ್ಲಿದೆ ಅಂತ ನನಗೆ ಅನಿಸ್ತಾ ಇದೆ. ಆದ್ದರಿಂದ ತುಂಬ ಖುಷಿಯಾಯಿತು ಇಲ್ಲಿ ಬಂದು. ಇಲ್ಲಿ ನನಗೆ ಹಾಡೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು. ಆದ್ದರಿಂದ ಎಲ್ಲ ಕಡೆಯಿಂದ ತುಂಬ ಖುಷಿಯಾಯಿತು. ಥ್ಯಾಂಕ್ ಯು. ಕಾಲೇಜಿನ ನಿರ್ದೇಶಕಿ ಮಮತಾ ಶುಭ ಹಾರೈಸಿದ್ರು. ನಮಸ್ಕಾರ, ನಾನು ಪ್ರಿನ್ಸಿಪಲ್ ವಿದ್ಯಾಲಕ್ಷ್ಮಿ ಕಾಲೇಜ್ ಬ್ರಹ್ಮಾವರ, ಡಾಕ್ಟರ್ ಸೀಮಾ ಜಿ ಭಟ್. We are very happy that we are organizing today Freshers Day with the title Vidya Aram, which basically means start of the institution, education, career for the students. And we are also very happy for the dignitaries who have joined us to make this function even more brighter. So we are very much thankful to the dignitaries like S.M. Shiv Prakash sir and Mr. Gaganji Goankar sir for joining us. We are here with our all dignitaries present. We have participated, we students are there who are participating in the events, cultural events which will be a part of the Freshers Day, and we had established long back in 2018. Until now we had been having many ranks and rank holder students at university level. They have participated in sports, NSS and multiple activities, and they have scored university level trophies and rank. Same thing we are wishing for the first year batch which has joined now 2025 batch, for whom we have organized Freshers Day
Vidya Arambha to be on the same lines of their alma maters and seniors. Thank you. ವಿದ್ಯಾಲಕ್ಷ್ಮಿ ಸಮೂಹ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಸುಬ್ರಹ್ಮಣ್ಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ವಿದ್ಯಾಲಕ್ಷ್ಮಿ ಶಿಕ್ಷಣ ಸಂಸ್ಥೆ ಶಿಸ್ತಿಗೆ ಹೆಚ್ಚಿನ ಒತ್ತನ್ನ ನೀಡುತ್ತಾ ಬಂದಿದೆ. ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಚನೆ ಮಾಡಿರುವ ವಿದ್ಯಾರ್ಥಿಗಳು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ರ್ಯಾಂಕ್ ಗಳಿಸುವುದರ ಮುಖೇನ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಉನ್ನತ ಹುದ್ದೆಗಳನ್ನು ಪಡೆದು ತಮ್ಮ ಕುಟುಂಬದವರೊಂದಿಗೆ ನೆಮ್ಮದಿ ಜೀವನವನ್ನು ನಡೆಸುತ್ತಿರುವುದು ಕಾಲೇಜು ಸ್ಥಾಪನೆ ಮಾಡಿರುವುದು ಸಾರ್ಥಕತೆ ಕಂಡಿದೆ ಎಂದು ಹೇಳಿದರು. ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಎನ್ನುವ ಉದ್ದೇಶದಿಂದ ಮೊದಲ ಬ್ಯಾಚ್ನ ವಿದ್ಯಾರ್ಥಿಗಳಿಗಾಗಿ ಫ್ರೆಶರ್ಸ್ ಡೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. ನಮಸ್ಕಾರ. ವಿದ್ಯಾಲಕ್ಷ್ಮಿ ಸಮೂಹ ಶಿಕ್ಷಣ ಸಂಸ್ಥೆ ಬ್ರಹ್ಮಾವರ 2025-26ನೇ ಸಾಲಿನಲ್ಲಿ ನಮ್ಮ ಕಾಲೇಜಿನಲ್ಲಿ ವಿದ್ಯಾರಂಭ ಅನ್ನುವಂಥ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ನಮ್ಮ ವಿದ್ಯಾಲಕ್ಷ್ಮಿ ಕಾಲೇಜಿನಲ್ಲಿ ಸರಿಸುಮಾರು ಸಾವಿರಾರು ಜನ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಿಂದ ವಿದ್ಯಾಭ್ಯಾಸವನ್ನು ಪಡೆದು ದೇಶ ವಿದೇಶಗಳಲ್ಲಿ ಇವತ್ತು ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ನಮಗೆಲ್ಲರಿಗೂ ಕೂಡ ಸಂತೋಷದ ವಿಷಯ. ಇವತ್ತು ನಮ್ಮ ಕಾಲೇಜು 2018-19ನೇ ಇಸ್ವಿಯಲ್ಲಿ ಸ್ಥಾಪನೆಯಾದಂಥ ವಿದ್ಯಾಸಂಸ್ಥೆ ಇವತ್ತು ಸರಿಸುಮಾರು 700 ಜನ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕಾಲೇಜಿನಲ್ಲಿ 2018-19ನೇ ಇಸ್ವಿಯಲ್ಲಿ ಪಾಸ್ಔಟ್ ಆದಂತಹ ಹೋಟೆಲ್ ಮ್ಯಾನೇಜ್ಮೆಂಟ್ನ ವಿದ್ಯಾರ್ಥಿ ಗೀತಾಂಜಲಿ ಹೇಳಿ, ಅವಳು ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಪ್ರಥಮ ರ್ಯಾಂಕನ್ನು ಪಡೆಯುವುದರ ಮುಖೇನ ಅವಳು ಕಾಲೇಜಿಗೆ ಕೀರ್ತಿಯನ್ನು ತಂದಿರ್ತಾಳೆ. ಹಾಗೆ 2024ನೇ ಬ್ಯಾಚಿನ BSc ಫುಡ್ ಟೆಕ್ನಾಲಜಿ ವಿಭಾಗದ ಪ್ರಾಂಜಲಿ ಅನ್ನುವಂಥ ಚಿಕ್ಕಮಗಳೂರಿನ ವಿದ್ಯಾರ್ಥಿ, ಅವಳು ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ 99% ಮಾರ್ಕನ್ನು ಪಡೆಯುವುದರ ಮುಖೇನ ಅವಳು ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಪ್ರಥಮ ರ್ಯಾಂಕನ್ನು ಪಡೆದಿರ್ತಾಳೆ. ಅವಳಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಕಾಲೇಜಿನಲ್ಲಿ ಇವತ್ತು ಬೇರೆ ಬೇರೆ ರೀತಿಯಾದಂತಹ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಿನಲ್ಲಿ ಶಿಕ್ಷಣಕ್ಕೆ ಮಾತ್ರ ಸೀಮಿತ ಅಲ್ಲದೆ ಶಿಸ್ತು ಹಾಗೆ ಸಂಯಮ ಹಾಗೆ ಮಕ್ಕಳಿಗೆ ಬೇರೆ ಬೇರೆ ರೀತಿಯಾದಂಥ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ಕೊಂಡು ಬಂದಿದ್ದೇವೆ. ಅದರಲ್ಲಿ ವಿದ್ಯಾಲಕ್ಷ್ಮಿ ಕಾಲೇಜಿನಲ್ಲಿ ಶಿಕ್ಷಣ, ಕ್ರೀಡೆ, ಸಾಂಸ್ಕೃತಿಕ ಈ ಎಲ್ಲ ವಿಭಾಗಗಳಿಗೂ ಕೂಡ ನಾವು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಉತ್ತೇಜನವನ್ನು ಕೊಡ್ತಾ ಇದ್ದೇವೆ. ನಮ್ಮ ಕಾಲೇಜಿನಲ್ಲಿ ಇವತ್ತು ಕಲಿತು ಹೋದಂಥ ವಿದ್ಯಾರ್ಥಿಗಳು ಇವತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡುವುದರ ಮುಖೇನ ಇವತ್ತು ಅವರ ಭವಿಷ್ಯವನ್ನು ರೂಪಿಸಿಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಹಾಗೆ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಚಂದ್ರಕಾಂತ, ಪ್ರಿನ್ಸಿಪಾಲ್ ಡಾಕ್ಟರ್ ಸೀಮಾಜಿ ಭಟ್, ವೈಸ್ ಪ್ರಿನ್ಸಿಪಾಲ್ ಸುಜಾತಾ, ಸಾಂಸ್ಕೃತಿಕ ಸಂಚಾಲಕಿ ರಸಿಕಾ, ಬೋಧಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಮಸ್ತೆ, ನನ್ನ ಹೆಸರು ಐಶ್ವರ್ಯ. ನಾನು ಚಿಕ್ಕಮಗಳೂರು ಕಡೂರು ತಾಲೂಕಿಂದ ಬಂದಿದ್ದೀನಿ. ಇಲ್ಲಿ ನಾನು BSc ಫುಡ್ ಟೆಕ್ನಾಲಜಿ ಮಾಡ್ತಾಯಿದ್ದೀನಿ, ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ. ಇವಾಗ ಇಲ್ಲಿ ಫ್ರೆಶರ್ಸ್ ಡೇ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಇವಾಗ ಯಾವುದೇ ಕಲ್ಚರಲ್ ಆ್ಯಕ್ಟಿವಿಟೀಸಿಗಾದರೂ ತುಂಬ ಹೆಲ್ಪ್ ಮಾಡ್ತಾರೆ ನಮಗೆ. ಪ್ರಿನ್ಸಿಪಲ್ ಮತ್ತು ಲೆಕ್ಚರರ್ಸು, ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ಗಳಿಂದ ನಮಗೆ ತುಂಬ ಪ್ರೋತ್ಸಾಹ ಕೊಡ್ತಿದ್ದಾರೆ. ಮತ್ತು ನಾನು ಇಲ್ಲಿ ಹಾಸ್ಟೆಲಲ್ಲಿದ್ದೀನಿ. ಹಾಸ್ಟೆಲಲ್ಲಿ ಫೆಸಿಲಿಟೀಸ್ ಚೆನ್ನಾಗಿದೆ ಮತ್ತು ಒಳ್ಳೆ ಫುಡ್ ಕೊಡ್ತಾರೆ. ಏನೇ ಇದ್ದರೂ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ನಾವು ಏನು ಹೇಳ್ಕೊಂಡ್ರೂ ಅವ್ರ ಹತ್ರ ಅದಕ್ಕೆ ಇಲ್ಲ ಅಂತ ಹೇಳಲ್ಲ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಸೊ ನಾನು ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ಗಳಿಗೆ ಮತ್ತು ವಿದ್ಯಾಲಕ್ಷ್ಮಿ ಕಾಲೇಜ್ ಅವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಅಬ್ದುಲ್ ಶುಕೂರ್ ಅಂತ. ನಾನು ಇಲ್ಲಿ ವಿದ್ಯಾಲಕ್ಷ್ಮಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸನ್ನು ಮಾಡ್ತಿದ್ದೀನಿ. ಮತ್ತು ನನ್ನ ಊರು ನಿಟ್ಟೂರು ಅಂತ ಕೊಡ್ಚಾದ್ರಿಯ ತಂಪಲಿನಲ್ಲಿ ಬಂದಿದ್ದು. ಅಲ್ಲಿಂದ ಇಲ್ಲಿಗೆ ನಾನೊಂದು ಎಜುಕೇಷನ್ ಹುಡುಕ್ತಾ ಬಂದಿದ್ದೀನಿ. ಸೊ ಇಲ್ಲಿಗೆ ಬಂದಾಗ ವಿದ್ಯಾಲಕ್ಷ್ಮಿ ಕಾಲೇಜಲ್ಲಿ ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಅನ್ನೋ ಕೋರ್ಸು ಬೇರೆ ಎಲ್ಲ ಕಾಲೇಜ್ಗಿಂತ ಬೆಟರ್ ಆಗಿ ಇಲ್ಲಿ ಉಂಟು. ಇವರು ಪ್ರೊವೈಡ್ ಮಾಡ್ತಿದ್ದಾರೆ. ಮತ್ತು ವಿದ್ಯಾಲಕ್ಷ್ಮಿ ಅನ್ನೋದು ಒಂದು ಕಾಲೇಜ್ ಅಷ್ಟೇ ಅಲ್ಲ, ಅದೊಂದು ಬ್ರ್ಯಾಂಡ್. ಇಲ್ಲಿ ಒಂದು ಕ್ವಾಲಿಟಿ ಎಜುಕೇಷನ್ ಸಹ ಕೊಡ್ತಿದ್ದಾರೆ. ಇಲ್ಲೆಲ್ಲೂ ನೋಡಿದರೆ ಆ ಥರ ಒಂದು ಕ್ವಾಲಿಟಿ ಎಜುಕೇಷನ್ನು ಇಲ್ಲ. ಮತ್ತು ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಬಗ್ಗೆ ಹೇಳೋದಾದರೆ ಬೆಟರ್ ಕೋರ್ಸ್ ಆಗಿದೆ. ಏನಕ್ಕಂದರೆ ನಮಗೆ ಇಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಒಳ್ಳೆ ಪ್ಲೇಸ್ಮೆಂಟ್ ಸಹ 100% ಪ್ಲೇಸ್ಮೆಂಟ್ ಸಹ ಕಾಲೇಜವರು ಆಫರ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಬಂದು ಏನೋ ಒಂದು ಒಳ್ಳೆಯದೇ ಆಗಿದೆ ಈ ಕಾಲೇಜಿಗೆ ಸೇರಿಕೊಂಡು. ಮತ್ತು ಇಲ್ಲಿಂದ ಲೆಕ್ಚರ್ಸ್ ಆಗಲಿ, ನಮ್ಮ ಚೇರ್ಮನ್ ಸರ್ ಸುಬ್ರಹ್ಮಣ್ಯ ಸರ್ ಆಗಲಿ, ಡೈರೆಕ್ಟರ್ ಮ್ಯಾಮ್ ಮಮತಾ ಮ್ಯಾಮು, ಪ್ರಿನ್ಸಿಪಲ್ ಮ್ಯಾಮ್ ಡಾಕ್ಟರ್ ಸೀಮಾಜಿ ಭಟ್ಟು ಎಲ್ಲರೂ ಫುಲ್ಲು ಕ್ಲೋಸ್ ಆಗಿ ಯಾವುದೇ
ಏನಾದ್ರು ಒಂದು ವಿಷಯ ಬಂದರೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಸಪೋರ್ಟಿವ್ ನೇಚರಾಗಿ ಇದ್ದಾರೆ. ಕಾಲೇಜ್ ಸಹ ಒಳ್ಳೆಯ ಒಂದು ಕಾಲೇಜ್ ಆಗಿದೆ. 100% ಪ್ಲೇಸ್ಮೆಂಟ್ ಸಹ ನಮ್ಮ ಕಾಲೇಜು ಆಫರ್ ಮಾಡ್ತುಂಟು. ಮತ್ತು ನಾನಿಲ್ಲಿ ಹಾಸ್ಟೆಲ್ನಲ್ಲಿ ಇರೋದು. ಹಾಸ್ಟೆಲಲ್ಲಿ ನೋಡಿದರೆ ಒಳ್ಳೆಯ ರೀತಿಯ ಫುಡ್ ಉಂಟು, ಮತ್ತು ಎನಿ ಟೈಮ್ 24 hours ಎಲೆಕ್ಟ್ರಿಸಿಟಿನೂ ಉಂಟು. ಎಲ್ಲ ಫೆಸಿಲಿಟೀಸು ಇಲ್ಲಿ ಚೆನ್ನಾಗುಂಟು. ಐ ಆಮ್ ರಕ್ಷಿತಾ ಸುರೇಶ್ ದೇವಡಿಗ ಫ್ರಮ್ ಬೈಂದೂರ್. ನಾನು BSc ಫುಡ್ ಟೆಕ್ನಾಲಜಿ ಫೈನಲ್ ಇಯರಲ್ಲಿ ಓದ್ತಾ ಇದ್ದೀನಿ. ಸೊ ನಮ್ಮ ಕೋರ್ಸ್ ಬಂದುಬಿಟ್ಟು ಕರ್ನಾಟಕಕ್ಕೆ ಹೊಸದಾಗಿರೋದ್ರಿಂದ ಇದು ಹೆಚ್ಚು ಕಾಲೇಜಸ್ಗಳಲ್ಲಿ ಫುಡ್ ಟೆಕ್ನಾಲಜಿ ಅಂದರೆ ಏನಂತಲೇ ಗೊತ್ತಿಲ್ಲ. ಅದಕ್ಕೋಸ್ಕರ ಇಲ್ಲಿ ಲ್ಯಾಬ್ ಫೆಸಿಲಿಟಿಯಿಂದ ಹಿಡಿದು ಇಂಡಸ್ಟ್ರಿಯಲ್ ವಿಸಿಟ್ ತನಕನೂ ನಮಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಅಂದರೆ ಇಂಡಸ್ಟ್ರೀಸ್ಗೆ ಇಂಟರ್ನ್ಶಿಪ್ ಕೂಡ ಕಳಿಸ್ತಾ ಇದ್ದಾರೆ. ಹಾಗೆ ನಮ್ಮ ಸೀನಿಯರ್ಸ್ಗೆ ಕೂಡ ಮ್ಯಾಂಗ್ಳೂರ್ ಇಂಥ ಇಂಡಸ್ಟ್ರಿಗಳಲ್ಲೆಲ್ಲ ಇಂಟರ್ನ್ಶಿಪ್ಗೆ ಕಳಿಸಿದ್ದಾರೆ. ಪ್ರಾಜೆಕ್ಟ್ ವರ್ಕಿಂದ ಹಿಡಿದು ಅಸೈನ್ಮೆಂಟ್ಸಿಂದ ಹಿಡಿದು ಲೆಕ್ಚರ್ಸು ಕೂಡ ತುಂಬ ಸಪೋರ್ಟಿವ್ ಇದ್ದಾರೆ. ಹಾಗೆ ನಮ್ಮ ಚೇರ್ಮನ್ ಮಮತಾ ಮ್ಯಾಮ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ಅವರಂತೂ ಎಲ್ಲ ವಿಷಯದಲ್ಲೂ ಸಪೋರ್ಟಿವ್ ಆಗೇ ಇರ್ತಾರೆ ನಮಗೆ. ಹಾಗೆಯೇ ನಮ್ಮ ಸ್ಟಡೀಸ್ ಜೊತೆಗೆ ನಮಗೆ ಕಲ್ಚರಲ್ಸ್ ಪ್ರೋಗ್ರಾಮ್ಸ್ ಕೂಡ ಮಾಡ್ತಾರೆ. ಏನಂದರೆ ಫ್ರೆಷರ್ಸ್ ಡೇಯಿಂದ ಹಿಡಿದು ನಮಗೆ ಆ್ಯನ್ಯುವಲ್ ಡೇ ತನಕನೂ ಇರುತ್ತೆ. ಇದ್ರ ಮಿಡಲಲ್ಲಿ ಕಲ್ಚರಲ್ ಫೆಸ್ಟ್ ಇರ್ಬೋದು, ಡಿಪಾರ್ಟ್ಮೆಂಟಲ್ ಫೆಸ್ಟ್ ಇರ್ಬೋದು, ಹಾಗೆ ನಮಗೆ ಟ್ರೆಡಿಷ್ನಲ್ ಡೇ ಕೂಡ ಮಾಡ್ತಾರೆ. ಮಕ್ಕಳು ಕಲಿಯೋದ್ರ ಜೊತೆಗೆ ಸಾಂಸ್ಕೃತಿಕವಾಗಿಯೂ ಇರಲಿ ಅಂತ ಹೇಳಿ ನಮಗೆ ಹೇಳ್ತಾರೆ. ಇವು ಎಲ್ಲವನ್ನೂ ಹೇಳ್ಕೊಡ್ತಾರೆ ಇಲ್ಲಿ. ಹಾಗೆ ಹಾಸ್ಟೆಲ್ ಫೆಸಿಲಿಟಿ ಅಂತ ಬಂದರೆ ಊಟನೂ ಚೆನ್ನಾಗಿದೆ ಮತ್ತು ಹಾಸ್ಟೆಲಲ್ಲಿ ಯಾವುದೇ ತರಹದ ಪ್ರಾಬ್ಲಮ್ ಇಲ್ಲದೆ ಇರೋ ಥರ ನಮ್ಮನ್ನು ನೋಡ್ಕೋತಾರೆ. Hi, myself Alina. I am from Shirur. I am traveling from Shirur to Brahmawar to come to this college. I have taken the course BSc Fashion Designing. It's a very good course. I am very interested in that course. I am very enjoying in this college. It's a very good environment here. We're very enjoying. We are enjoying very lot. The lecturers and the hostel facilities, the food in this, the canteen facilities, everything is good in this college. We are very enjoying in this college. All the lecturers are very friendly here. All supportive lecturers we are having. All good friends we are having here. And thanks. Asila. I am from Kundapur. I travel from Kundapur. I am from 2nd BCom. So I enjoy a lot in this college. There are many lecturers. They are also freely with us, and also we have canteen facilities. Even aviation is in this college. Many functions, Freshers Day, then traditional days, BCom Fest or BSc Fest, BBA Fest. There are many kind of fest in this college. So we enjoy a lot. JP ಬಡಾಕೆರೆ, V4 ನ್ಯೂಸ್, ಬೈಂದೂರು.